ನಮಸ್ತೆ ಸ್ನೇಹಿತರೆ, ಕೂದಲು ವಿಪರೀತವಾಗಿ ಉದುರಲು ಶುರುವಾಗಿದೆ, ಬೊಕ್ಕ ತಲೆ ಆಗ್ತಾ ಇದೆ. ಇನ್ನು ಕೂದಲಿನ ಬೆಳವಣಿಗೆ ಅನ್ನುವಂಥದ್ದೇ ಆಗ್ತಾ ಇಲ್ಲ, ಎಷ್ಟಿತ್ತೋ ಅಷ್ಟೇ ಇದೆ, ಬೆಳವಣಿಗೆನೇ ನಿಂತು ಹೋಗಿದೆ ಅಂತ ನೀವು ಕೂಡ ಅಂದ್ಕೊಳ್ಳೋದಾದರೆ ಈ ಒಂದು ಸಿಂಪಲ್ ಆಗಿರೋವಂಥ ಮನೆಮದ್ದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ. ಖಂಡಿತವಾಗ್ಲೂ ನಿಮ್ಮ ಕೂದಲು ಬುಡದಿಂದನೇ ಗಟ್ಟಿ ಆಗ್ತಾ ಹೋಗುತ್ತೆ, ಸದೃಢ ಆಗ್ತಾ ಹೋಗುತ್ತೆ, ಕಪ್ಪಾಗಿ ದಟ್ಟವಾಗಿ ಒತ್ತೊತ್ತಾಗಿ ಕೂದಲು ಬೆಳೀತಾ ಹೋಗುತ್ತೆ. ಒಂದೇ ಒಂದು ವಾರದವರೆಗೆ ಇದನ್ನು ರೆಗ್ಯುಲರ್ ಆಗಿ ಬಳಸ್ತಾ ಬನ್ನಿ. ಆ ಒಂದು ವ್ಯತ್ಯಾಸ ಅನ್ನುವಂಥದ್ದು ನಿಮ್ಮ ಕಣ್ಮುಂದೆನೇ ಇರುತ್ತೆ. ಇನ್ನು ತುಂಬ ಬಿಳಿ ಕೂದಲಾಗೋದಕ್ಕೆ ಶುರುವಾಗಿದೆ ಅಂದರೆ ಅದನ್ನು ಕೂಡ ಕಡಿಮೆ ಮಾಡುವಂಥ ಒಂದು ಅದ್ಭುತವಾದಂಥ ಮನೆಮದ್ದು ಇದು. ತುಂಬ ಸರಳವಾಗಿ ಮಾಡ್ಕೊಳ್ಳೋದು, ಆದರೆ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಹೋಗುತ್ತೆ. ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಇಂಥ ಒಂದು ಒಳ್ಳೆಯ ವಿಡಿಯೋಗಾಗಿ ಕಾಯ್ತಾ ಇದ್ದರೆ ವಿಡಿಯೋಗೊಂದು ಲೈಕ್ ಮಾಡೋದಂತೂ ಮರೀಲೇಬಾರ್ದು. ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಮೆಂತ್ಯನ ಹುರ್ಕೋಬೇಕು. ಅದಕ್ಕೋಸ್ಕರ ನಾನಿಲ್ಲಿ ಒಂದು ಹಂಚನ್ನು ಬಿಸಿಗೆ ಇಟ್ಕೊಂಡಿದ್ದೀನಿ. ನಂತರ ಒಂದು 4 ಟೀ ಸ್ಪೂನ್ ಆಗೋಷ್ಟು ಮೆಂತ್ಯೆಯನ್ನು ಹಾಕೋತಾ ಇದ್ದೀನಿ. ಈ ಒಂದು ಮೆಂತ್ಯೆ ಅಂತಂದರೆ ಅದು ನಮ್ಮ ಕೂದಲಿಗೆ ಸಂಬಂಧಪಟ್ಟಾಗಿ ಒಂದು ಒಳ್ಳೆ ಔಷಧಿ ಅಂತಲೇ ಹೇಳ್ಬೋದು. ಕೂದಲಿನ ಬೆಳವಣಿಗೆಯನ್ನು ಹೆಚ್ಚು ಮಾಡ್ತಾ ಹೋಗುತ್ತೆ, ಹೊಟ್ಟಾಗ್ತಿದ್ರೆ ಹೊಟ್ಟನ್ನು ನಿವಾರಣೆ ಮಾಡ್ತಾ ಹೋಗುತ್ತೆ, ಕೂದಲು ಉದುರ್ತಾ ಇದ್ದರೆ ಅದನ್ನು ಕೂಡ ತಡೆಗಟ್ಟುವಲ್ಲಿ ಹೆಲ್ಪ್ ಆಗುತ್ತೆ. ಮೆಂತ್ಯನಲ್ಲಿ ಆ್ಯಂಟಿ ಫಂಗಲ್ ಗುಣಗಳನ್ನು ಒಳಗೊಂಡಿರೋದ್ರಿಂದ ನಮ್ಮ ಸ್ಕ್ಯಾಲ್ಫಲ್ಲಿ ಕಡಿತ ಆಗ್ತಿರತ್ತೆ, ಇನ್ಫೆಕ್ಷನ್ ಆಗ್ತಾ ಇರತ್ತೆ ಅಥವಾ ಡ್ಯಾಂಡ್ರಫ್ ಹೆಚ್ಚಾಗ್ತಾ ಇರತ್ತೆ, ಇದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಈ ಒಂದು ಮೆಂತ್ಯನಲ್ಲಿ ಪ್ರೋಟೀನ್ ಹೇರಳವಾಗಿರುತ್ತೆ, ಫೈಬರ್ ಇರುತ್ತೆ, ವಿಟಮಿನ್ ಎ ಇರುತ್ತೆ, B1, B12, ವಿಟಮಿನ್ ಸಿ ಇರುತ್ತೆ. ಇದೆಲ್ಲ ನಮ್ಮ ಕೂದಲು ಉದುರೋದನ್ನು ತಡೆಗಟ್ಟಿ ಹೇರ್ ಗ್ರೋತನ್ನು ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ತುಂಬ ಕೂದಲು ಉದುರಲು ಶುರುವಾಗಿದೆ, ಗ್ಯಾಪ್ ಕಾಣ್ತಾ ಇದೆ, ಬೊಕ್ಕ ತಲೆ ಆಗ್ತಾ ಇದೆ, ತುಂಬ ತೆಳುವಾಗ್ತಿದೆ ಅನ್ನೋಂಥ ಭಯನೇ ಬೇಡ. ಯಾಕಂದರೆ ಈ ಒಂದು ಮೆಂತ್ಯನಲ್ಲಿ ಅಮಿನೋ ಆ್ಯಸಿಡ್ಸ್ ಇರುತ್ತೆ. ಇದು ನಮ್ಮ ಕೂದಲನ್ನು ತುಂಬ ಆರೋಗ್ಯಕರವಾಗಿ ಸರಿಯಾದ ವಿಧಾನದಲ್ಲಿ ಕೂದಲು ಉದುರೋದನ್ನು ತಡೆಗಟ್ಟಿ ಹೇರ್ ಗ್ರೋತನ್ನು ಹೆಚ್ಚಿಸುವಲ್ಲಿ ಸಹಾಯಕವಾಗುತ್ತೆ. ನಂತರ ನಾನಿಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಕಾಳು ಮೆಣಸನ್ನು ತಗೋತಾ ಇದ್ದೀನಿ. ನೋಡಿ, ಈ ಒಂದು ಕಾಳು ಮೆಣಸಿನಲ್ಲಿ ತುಂಬ ಅಧಿಕವಾಗಿ ಔಷಧೀಯ ಗುಣಗಳನ್ನು ಇದು ಒಳಗೊಂಡಿರುತ್ತೆ. ಇದರಲ್ಲಿ ವಿಟಮಿನ್ ಎ ಇರುತ್ತೆ, ಬಿ ಇರುತ್ತೆ, ಸಿ ಇರುತ್ತೆ, ಫಾಲಿಕ್ ಆ್ಯಸಿಡ್ ಇರುತ್ತೆ. ಇದೆಲ್ಲ ನಮ್ಮ ಕೂದಲಿನ ಬೆಳವಣಿಗೆಯನ್ನು ಹೆಚ್ಚು ಮಾಡ್ತಾ ಹೋಗುತ್ತೆ. ಉದುರ್ತಾ ಇದ್ದರೆ ಅದನ್ನು ತಕ್ಷಣದಲ್ಲಿ ಕಡಿಮೆ ಮಾಡ್ತಾ ಹೋಗುತ್ತೆ, ಡ್ಯಾಂಡ್ರಫ್ ಆಗಿದ್ದರೆ ಅದನ್ನು ತಡೆಗಟ್ಟುವಲ್ಲಿ ಹೆಲ್ಪ್ ಆಗುತ್ತೆ. ಇದರಲ್ಲಿ ಇರುವಂತಹ ವಿಟಮಿನ್ ಸಿ ಏನಿರುತ್ತೆ ಇದು ನಮ್ಮ ಕೂದಲಿನ ಬುಡವನ್ನು, ನಮ್ಮ ಸ್ಕ್ಯಾಲ್ಫನ್ನು ತುಂಬ ಕ್ಲೀನಾಗಿ ಇಡುವಲ್ಲಿ, ತುಂಬ ಆರೋಗ್ಯಕರವಾಗಿ ಇಡುವಲ್ಲಿ ಹೆಲ್ಪ್ ಆಗುತ್ತೆ. ಜೊತೆಗೆ ಕೂದಲಿನ ಬೇರುಗಳಿಗೆ ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡ್ತಾ ಹೋಗುತ್ತೆ. ಇನ್ನು ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸು, ವಿಟಮಿನ್ಸು, ಮಿನರಲ್ಸು ಇರುತ್ತೆ. ಇದು ಹೇರ್ ಫಾಲ್ ಆಗ್ತಾ ಇದ್ದರೆ ತಕ್ಷಣದಲ್ಲೇ ಕಡಿಮೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಹೋಗುತ್ತೆ. ಜೊತೆಗೆ ಡ್ಯಾಂಡ್ರಫ್ ಆಗ್ತಾ ಇದ್ದರೆ ಅದನ್ನು ಕೂಡ ತಡೆಗಟ್ಟುವಲ್ಲಿ ಸಹಾಯಕವಾಗುತ್ತೆ. ನಂತರ ಇದರೊಟ್ಟಿಗೆ ನಾನಿಲ್ಲಿ ಕರಿಬೇವಿನ ಎಲೆಗಳನ್ನು ಬಳಸ್ಕೊತಾ ಇದ್ದೀನಿ. 1 ಹಿಡಿ ಆಗುವಷ್ಟು ಕರಿಬೇವಿನ ಎಲೆಗಳನ್ನು ಸಹ ನಾನಿಲ್ಲಿ ಇದರೊಟ್ಟಿಗೆ ಹಾಕ್ಕೊಂಡು ನೋಡಿ ಚೆನ್ನಾಗಿ ಇದನ್ನು ಬಿಸಿ ಮಾಡ್ಕೋಬೇಕು. ಗರ್ಗರಿ ಆಗಬೇಕು ಎಲೆಗಳು, ಅಲ್ಲಿ ತನಕ ಬಿಸಿ ಮಾಡ್ಕೊಳ್ಳಿ. ನೋಡಿ, ಈ ಒಂದು ಕರಿಬೇವೇನಿದೆ ಇದು ಸಹ ಅಷ್ಟೇ ತುಂಬಾ ಔಷಧೀಯ ಗುಣಗಳನ್ನು ಒಳಗೊಂಡಿದೆ. ಇದು ನಮ್ಮ ಆರೋಗ್ಯ ದೃಷ್ಟಿಯಿಂದನೂ ಕೂಡ ತುಂಬ ಒಳ್ಳೆಯದು. ಜೊತೆಗೆ ನಮ್ಮ ಕೂದಲಿನ ಆರೋಗ್ಯಕ್ಕೂ ಕೂಡ ತುಂಬ ಅಂದರೆ ತುಂಬಾ ಒಳ್ಳೆಯದು. ಈ ಒಂದು ಕರಿಬೇವಿನಲ್ಲಿ ವಿಟಮಿನ್ ಎ ಇರುತ್ತೆ, ಬಿ ಇರುತ್ತೆ, ಸಿ ಇರುತ್ತೆ, ಕ್ಯಾಲ್ಶಿಯಂ ಇರುತ್ತೆ, ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ. ಇವೆಲ್ಲವೂ ಕೂದಲು ಉದುರೋದನ್ನು ತಡೆಗಟ್ಟಿ ಕೂದಲಿನ ಬೆಳವಣಿಗೆಯನ್ನು ಹೆಚ್ಚು ಮಾಡ್ತಾ ಹೋಗುತ್ತೆ, ಹೊಸ ಕೂದಲಿನ ಬೆಳವಣಿಗೆಯನ್ನು ಹೆಚ್ಚಿಸುವಲ್ಲಿ ಸಹಾಯಕವಾಗುತ್ತವೆ. ಜೊತೆಗೆ ತುಂಬ ಚಿಕ್ಕ ವಯಸ್ಸಿಗೆ ವೈಟ್ ಹೇರ್ಸ್ ಆಗ್ತಾ ಇರುತ್ತೆ. ಕರಿಬೇವನ್ನು ಹೆಚ್ಚು ಬಳಸೋದ್ರಿಂದ ಈ ಒಂದು ಬಿಳಿ ಕೂದಲಿನ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೋಬೋದು. ಜೊತೆಗೆ ಏನು ಬಿಳಿ ಕೂದಲಾಗಿರುತ್ತೆ ಅದಕ್ಕೂ ಸಹ ಒಂದು ಒಳ್ಳೆಯ ಕಪ್ಪು ಬಣ್ಣವನ್ನು ನೀಡುವಲ್ಲಿ ಸಹಾಯಕವಾಗುತ್ತೆ ಈ ಒಂದು ಕರಿಬೇವು. ನೋಡಿ, ಒಂದು 5-6 ನಿಮಿಷಗಳ ಕಾಲ ಫ್ಲೇಮನ್ನು ಕಡಿಮೆನೇ ಇಟ್ಕೊಂಡು ಈ ರೀತಿ ಹುರ್ಕೊಳ್ಳೋದ್ರಿಂದ ಈ ರೀತಿ ಕರಿಬೇವು ಅನ್ನೋವಂಥದ್ದು ತುಂಬ ಗರಿಗರಿ ಆಗುತ್ತೆ. ಇದಾಗಿದೆ. ಈಗ ಈ ಸಮಯದಲ್ಲಿ ನಾನು ಇದನ್ನು ಪೌಡರ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ಸಣ್ಣಗೆ ಪೌಡರನ್ನು ಮಾಡ್ಕೋಬೇಕು. ಈ ರೀತಿ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊಂಡು ಕೂಡ ನೀವು ಒಂದು ಏರ್ಟೈಟ್ ಬಾಕ್ಸ್ನಲ್ಲಿ ಹಾಕ್ಕೊಂಡು ಸ್ಟೋರ್ ಮಾಡ್ಕೋಬೋದು. ಎಣ್ಣೆಗಳನ್ನು ಮಾಡೋವಂಥ ಸಮಯದಲ್ಲಿ ಅಥವಾ ಇದನ್ನು ಮೊಸರು ಅಥವಾ ಅಲೋವೆರಾ ಜೆಲ್ನೊಟ್ಟಿಗೆ ಸೇರಿಸ್ಕೊಂಡು ಒಂದೊಳ್ಳೆ ಹೇರ್ ಪ್ಯಾಕ್ ರೀತಿ ಕೂಡ ನೀವು ಇದನ್ನು ಬಳಸ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಇದು ಈ ರೀತಿ ಜಾಸ್ತಿ ಮಾಡಿಟ್ಕೊಂಡ್ರೆ. ನಂತರ ಈ ಕಡೆ ಒಂದು ಪಾತ್ರೆಗೆ ನಾನಿಲ್ಲಿ ಒಂದು 2 ಕಪ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕೋತಾ ಇದ್ದೀನಿ. ನೋಡಿ, ಕೊಬ್ಬರಿ ಎಣ್ಣೆ ಹಾಕಾದ್ಮೇಲೆ ಫ್ಲೇಮನ್ನು ಮೀಡಿಯಮ್ಮಲ್ಲಿ ಇಟ್ಕೋಬೇಕು, ತುಂಬ ಜಾಸ್ತಿ ಕಾಯಿಸ್ಕೋಬಾರ್ದು. ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾವೇನು ಪೌಡರನ್ನು ಮಾಡಿಟ್ಕೊಂಡಿದ್ವಲ್ಲ ಕರಿಬೇವು, ಮೆಂತ್ಯ ಮತ್ತು ಒಂದು ಕಾಳುಮೆಣಸನ್ನು ಹಾಕ್ಕೊಂಡು ಆ ಒಂದು ಪೌಡರನ್ನು ಹಾಕ್ಕೋಬೇಕು. ನೋಡಿ, ಫ್ಲೇಮನ್ನು ಆದಷ್ಟು ಕಡಿಮೆನೇ ಇಟ್ಕೊಂಡು ಒಂದು 8ರಿಂದ 10 ನಿಮಿಷಗಳ ಕಾಲ ಈ ಒಂದು ಎಣ್ಣೆಯನ್ನು ಚೆನ್ನಾಗಿ ಕಾಯಿಸ್ತಾ ಹೋಗಬೇಕು.
ನಾವಿಲ್ಲಿ ಮೆಂತ್ಯ ಪೌಡರನ್ನು ಸಹ ಹಾಕ್ಕೊಂಡಿರೋದ್ರಿಂದ ಅದು ಸ್ವಲ್ಪ ತಳ ಹಿಡಿಯುತ್ತೆ. ಕೆಳಗಡೆ ಆಗಾಗ ಸ್ಪೂನಿನ ಸಹಾಯದಿಂದ ಇದನ್ನು ಆಗಾಗ ನೋಡಿ ಈ ರೀತಿ ತಿರ್ಸ್ತಾ ಇರಬೇಕು, ಇಲ್ಲಾಂದರೆ ಕೆಳಗಡೆ ಮೆಂತ್ಯ ಪೌಡರ್ ಏನಿರುತ್ತೆ ಅದು ಸ್ವಲ್ಪ ಕಪ್ಪಾಗ್ಬಿಡುತ್ತೆ. ಅದಕ್ಕೋಸ್ಕರ ನೋಡಿ ಇದಾಗಿದೆ. ಈಗ ಈ ಸಮಯದಲ್ಲಿ ನಾನು ಗ್ಯಾಸನ್ನು ಆಫ್ ಮಾಡಿ ಇದನ್ನು ಒಂದು 2 ರಿಂದ 3 ಗಂಟೆಗಳ ಕಾಲ ಹೀಗೆ ಬಿಡ್ತಾ ಇದ್ದೀನಿ. ನೋಡಿ ಇದು ತಣ್ಣಗಾಗಿದೆ. ಈಗ ನಾನು ಈ ಮಾಡಿಟ್ಕೊಂಡಿರೋಂಥ ಎಣ್ಣೆಯನ್ನು ಒಂದು ಬಟ್ಟೆಯ ಸಹಾಯದಿಂದ ಶೋಧಿಸ್ಕೊತಾ ಇದ್ದೀನಿ. ನೋಡಿ ಹೆಚ್ಚು ಪೋಷಕಾಂಶಗಳನ್ನು ಒಳಗೊಂಡಿರುವಂಥ ಈ ಒಂದು ಕರಿಬೇವಿನ ಎಣ್ಣೆ ರೆಡಿಯಾಗಿದೆ. ಈ ರೀತಿ ರೆಡಿ ಮಾಡಿಟ್ಕೊಂಡಿರುವಂಥ ಎಣ್ಣೆಯನ್ನು ನೀವು ಒಂದು ಏರ್ಟೈಟ್ ಬಾಕ್ಸ್ನಲ್ಲಿ ಹಾಕ್ಕೊಂಡು 2 ರಿಂದ 3 ತಿಂಗಳುಗಳ ಕಾಲ ಕೂಡ ಸ್ಟೋರ್ ಮಾಡ್ಕೋಬೋದು. ಏನೂ ಹಾಳಾಗೋದಿಲ್ಲ. ನಾವು ಯಾವಾಗ ಹೇರ್ ಆಯಿಲ್ ಮಾಡ್ಕೋಬೇಕೋ ಈ ಒಂದು ಎಣ್ಣೆಯನ್ನು ಬಳಸ್ಕೊಳ್ಳೋದಕ್ಕೆ ಇದು ತುಂಬಾ ಸುಲಭ ಆಗುತ್ತೆ. ತಲೆಗೆ ಎಣ್ಣೆಯನ್ನು ಹಚ್ಚುವಂಥ ಸಮಯದಲ್ಲಿ ಈ ರೀತಿ ಸ್ವಲ್ಪ ಪ್ರಮಾಣದ ಎಣ್ಣೆಯನ್ನು ತೊಗೊಂಡು ಅದನ್ನು ಬಿಸಿ ಮಾಡ್ಕೊಳ್ಳಿ. ಅಂದರೆ ಉಗುರು ಬೆಚ್ಚಗಿರುವಂಥ ಎಣ್ಣೆಯನ್ನು ಹಚ್ಕೊಳ್ಳೋದ್ರಿಂದ ನಮ್ಮ ಸ್ಕ್ಯಾಲ್ಪ್ನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಇದರಿಂದ ಸಾಧ್ಯ ಆದಷ್ಟು ಹೇರ್ ಫಾಲನ್ನು ಕೂಡ ಇದು ತಡೆಗಟ್ಟುವಲ್ಲಿ ಹೆಲ್ಪ್ ಆಗುತ್ತೆ. ಜೊತೆಗೆ ಹೇರ್ ಗ್ರೋತನ್ನು ಇಂಪ್ರೂವ್ ಮಾಡ್ಕೊಳ್ಳುವಲ್ಲಿ ಕೂಡ ಈ ಒಂದು ವಿಧಾನ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಈ ಒಂದು ಹೇರ್ ಆಯಿಲ್ ಜೊತೆಗೆ ನೀವು ಈ ಒಂದು ಸಿರಮನ್ನು ಕೂಡ ಹಚ್ಚುತ್ತಾ ಬರೋದ್ರಿಂದ ಕೂದಲು ಉದುರೋದು ತಕ್ಷಣದಲ್ಲೇ ಕಡಿಮೆಯಾಗಿ ಹೇರ್ ಗ್ರೋತ್ ಅನ್ನುವಂಥದ್ದು ಡಬಲ್ ಆಗ್ತಾ ಹೋಗುತ್ತೆ. ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂಥೇಳಿ ನೋಡ್ತಾ ಹೋಗೋಣ. ಈ ಒಂದು ಸಿರಮನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಅಲೋವೆರಾವನ್ನು ಬಳಸ್ತಾ ಇದ್ದೀನಿ. ನೋಡಿ ಈ ಒಂದು ಅಲೋವೆರಾ ಏನಿದೆ ಸೈಡಲ್ಲಿ ಇರುವಂಥ ಮುಳ್ಳಿನ ಭಾಗವನ್ನು ತೆಗೆದುಬಿಟ್ಟು ಆ ಮೇಲ್ಭಾಗದಲ್ಲಿ ಸಿಪ್ಪೆ ಭಾಗ ಏನಿದೆ ಇದನ್ನು ತೆಗೆದು ಮಧ್ಯದಲ್ಲಿ ಇರುವಂತಹ ವೈಟ್ ಭಾಗ ಅಂದರೆ ಅಲೋವೆರಾ ಜೆಲ್ ಏನಿರುತ್ತೆ ಇದನ್ನು ಮಾತ್ರ ನಾನಿಲ್ಲಿ ತೊಗೋತಾ ಇದ್ದೀನಿ. ಈ ರೀತಿ ಫ್ರೆಶ್ ಅಲೋವೆರಾ ಇಲ್ಲ ಅಂತ ಅಂದ್ಕೊಳ್ಳೋದಾದರೆ ಮಾರ್ಕೆಟಲ್ಲಿ ಸಿಗುವಂಥ ಅಲೋವೆರಾ ಜೆಲ್ಲನ್ನು ಕೂಡ ನೀವಿಲ್ಲಿ ಬಳಸ್ಕೋಬೋದು. ಆದರೆ ಈ ರೀತಿ ಫ್ರೆಶ್ ಅಲೋವೆರಾ ತೊಗೊಳ್ಳೋದ್ರಿಂದ ತುಂಬ ಅಂದರೆ ತುಂಬಾ ಒಳ್ಳೆಯದು. ನೋಡಿ ಇದನ್ನು ರುಬ್ಕೊಳ್ಳೋದಕ್ಕೆ ನಾನಿಲ್ಲಿ ನಾವು ಮೊದಲೇ ಏನು ಕರಿಬೇವಿನ ಎಣ್ಣೆ ರೆಡಿ ಮಾಡ್ಕೊಂಡಿದ್ವಲ್ಲ ಅದರಲ್ಲಿ ಒಂದು 2 ಸ್ಪೂನ್ ಆಗೋಷ್ಟು ಎಣ್ಣೆನ ಇದರೊಟ್ಟಿಗೆ ಹಾಕ್ಕೊಂಡು ನೋಡಿ ಈ ರೀತಿ ಸಣ್ಣಗೆ ರುಬ್ಕೊಂಡಿದ್ದೀನಿ. ಈ ಒಂದು ಅಲೋವೆರಾ ಸಿರಮ್ ಏನಿದೆ ಇದು ರೆಡಿಯಾಗಿದೆ. ಈಗ ಇದರೊಟ್ಟಿಗೆ ನಾನಿಲ್ಲಿ 2 ವಿಟಮಿನ್ ಇ ಆಯಿಲನ್ನು ಸೇರಿಸ್ತಾ ಇದ್ದೀನಿ. ನೋಡಿ ವಿಟಮಿನ್ ಇ ಆಯಿಲ್ ಕೂಡ ಅಷ್ಟೇ ಒಳ್ಳೆ ಹೊಳಪನ್ನು ನೀಡ್ತಾ ಹೋಗುತ್ತೆ, ತುಂಬ ಸಾಫ್ಟ್ ಮಾಡುತ್ತೆ. ಜೊತೆಗೆ ಕೂದಲನ್ನು ಬುಡದಿಂದನೇ ಗಟ್ಟಿ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ವಿಟಮಿನ್ ಇ ಆಯಿಲ್ ಹಾಕಾದ್ಮೇಲೆ ಒಂದ್ಸತಿ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ನಮ್ಮ ಈ ಒಂದು ಅಲೋವೆರಾ ಸಿರಮು ರೆಡಿಯಾಗಿದೆ. ಈ ಒಂದು ಅಲೋವೆರಾ ಅನ್ನೋಂಥದ್ದು ನಮ್ಮ ಕೂದಲಿನ ಬೆಳವಣಿಗೆಯನ್ನು ಹೆಚ್ಚು ಮಾಡ್ತಾ ಹೋಗುತ್ತೆ, ಜೊತೆಗೆ ಉದುರೋದನ್ನು ತಡೆಗಟ್ತಾ ಹೋಗುತ್ತೆ, ಒಳ್ಳೆ ಹೊಳಪನ್ನು ನೀಡ್ತಾ ಹೋಗುತ್ತೆ. ಜೊತೆಗೆ ತುಂಬ ಡಲ್ ರಫ್ ಆಗಿರುವಂಥ ಕೂದಲಿಗೆ ತುಂಬ ಸಾಫ್ಟ್ ಮಾಡುತ್ತೆ, ಜೊತೆಗೆ ಒಳ್ಳೆ ಹೊಳಪನ್ನು ನೀಡೋದಕ್ಕೆ ಹೆಲ್ಪ್ ಆಗುತ್ತೆ. ಈ ಒಂದು ಕರಿಬೇವಿನ ಎಣ್ಣೆಯನ್ನು ರೆಗ್ಯುಲರ್ ಆಗಿ ಏನು ಎಣ್ಣೆ ಹಚ್ಚುತ್ತೀರಲ್ಲ ಆ ಒಂದು ಎಣ್ಣೆಯ ಬದಲಾಗಿ ಇದನ್ನು ಹಚ್ಚುತ್ತಾ ಬನ್ನಿ. ಅಥವಾ ಹಿಂದಿನ ದಿನ ಹಚ್ಕೊಂಡು ಇದನ್ನು ಹಾಗೆ ಬಿಟ್ಬಿಟ್ಟು ಮಾರನೇ ದಿನ ಬೆಳಗ್ಗೆ ನೀವು ಹೇರ್ ವಾಶನ್ನು ಮಾಡ್ಕೋಬೋದು. ಅಥವಾ ಒಂದು ಇಡೀ ದಿನ ಹಾಗೆಯೇ ಬಿಟ್ಕೊಂಡು ನಂತರ ನಾವು ಹೇರ್ ವಾಶ್ ಮಾಡ್ತೀವಿ ಅಂದರೆ ಆ ರೀತಿ ಕೂಡ ಮಾಡ್ಕೋಬೋದು. ತುಂಬ ಅಂದರೆ ತುಂಬಾ ಒಳ್ಳೆಯದು. ಕೂದಲು ದಟ್ಟವಾಗಿ ಉದ್ದವಾಗಿ ಮತ್ತು ಒತ್ತೊತ್ತಾಗಿ ಬೆಳೆಯಲು ಈ ಒಂದು ಕರಿಬೇವಿನ ಎಣ್ಣೆ ನಿಮಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಇನ್ನು ಈ ಒಂದು ಅಲೋವೆರಾ ಸಿರಮ್ ಏನಿದೆ ಇದನ್ನು ನೀವು 2 ದಿನಗಳಿಗೆ ಒಮ್ಮೆ ಹಚ್ಚಿದ್ರೂ ಸಾಕು. ತಲೆ ಸ್ನಾನ ಮಾಡುವಂಥ ಒಂದು ಅರ್ಧ ಗಂಟೆಗಳ ಮೊದಲು ಇದನ್ನು ಹಚ್ಚಿ ನಂತರ ಹೇರ್ ವಾಶನ್ನು ಮಾಡ್ಕೊಳ್ಳಿ. ಅಥವಾ ತುಂಬ ಹೇರ್ ಫಾಲ್ ಆಗ್ತಾಯಿದೆ, ಕೂದಲು ತುಂಬ ಡಲ್ಲಾಗಿದೆ, ಒರಟಾಗಿದೆ, ತುಂಬ ಫ್ರಿಜ್ಜಿಯಾಗಿದೆ, ಅಥವಾ ಬೆಳವಣಿಗೆ ಅನ್ನುವಂಥದ್ದೇ ತುಂಬ ಕಡಿಮೆ ಆಗಿದೆ ಅಂತಂದರೆ ಪ್ರತಿದಿನ ಅಂದರೆ ರೆಗ್ಯುಲರ್ ಆಗಿ ನೀವು ಪ್ರತಿದಿನವೂ ಈ ಒಂದು ಸಿರಮನ್ನು ಒಂದು 15 ದಿನಗಳವರೆಗೆ ಬಳಸ್ತಾ ಬನ್ನಿ. ಕೂದಲು ತುಂಬ ಒತ್ತೊತ್ತಾಗಿ ದಟ್ಟವಾಗಿ ಕಪ್ಪಾಗಿ ಮತ್ತು ತುಂಬ ಉದ್ದವಾಗಿ ಬೆಳೀತಾ ಹೋಗುತ್ತೆ. ತುಂಬ ಉದುರ್ತಾ ಇದ್ದರೆ ತುಂಬ ಬೇಗನೆ ಕಡಿಮೆ ಆಗಲು ಹೆಲ್ಪ್ ಆಗುತ್ತೆ. ನೋಡಿದ್ರಲ್ಲ, ಯಾವುದೇ ರೀತಿಯ ಖರ್ಚಿಲ್ಲದೇ ಒಂದೊಳ್ಳೆ ಹೇರ್ ಗ್ರೋತ್ ಆಯಿಲು ಮತ್ತು ಒಂದೊಳ್ಳೆ ಹೇರ್ ಸಿರಮನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂಥೇಳಿ. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.